ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಯಿತು ಅನ್ನುವಂತಹ ಕಾರಣಕ್ಕೆ 10ನೇ ತರಗತಿಯ ವಿದ್ಯಾರ್ಥಿನಿ ಮನೆಯನ್ನು ಬಿಟ್ಟು ಹೋಗಿದ್ದಾಳೆ. ಆದರೆ ಆತ ಮಾತ್ರ ಆಕೆಯನ್ನು ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾನೆ. ಇದು ಕಡಬ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂತಹ ಘಟನೆ. 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಬಾಲಕಿ ನಾಪತ್ತೆಯಾಗಿದ್ದ ಪ್ರಕರಣಕ್ಕೆ ಇದೀಗ ತಿರುವು ಸಿಕ್ಕಿದೆ. ಬಾಲಕಿಯನ್ನು ಪತ್ತೆ ಹಚ್ಚಿದ ಬಳಿಕ ಯುವಕನೋರ್ವನ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಆರೋಗ್ಯದ ಕಾರಣದಿಂದ ಶಾಲೆಗೆ ತೆರಳದೆ ಮನೆಯಲ್ಲಿದ್ದಂತಹ ಬಾಲಕಿ ಆಗಸ್ಟ್ 20ರಂದು ಶಾಲೆಯಿಂದ ಪ್ರವಾಸಕ್ಕೆ ತೆರಳುವುದಾಗಿ ತಿಳಿಸಿ 150 ರೂಪಾಯಿಯನ್ನು ಪಡೆದುಕೊಂಡು ಮನೆಯಿಂದ ಅವಳು ಹೊರಟಿದ್ಲು. ಬಳಿಕ ಮನೆಗೆ ವಾಪಸ್ ಆಗಿರಲಿಲ್ಲ. ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು, ಸಂಬಂಧಿಕರು ಹಾಗೂ ಪರಿಚಯಸ್ಥರಲ್ಲಿ ವಿಚಾರಿಸಿದ್ರೂ ಯಾವುದೇ ಮಾಹಿತಿ ಲಭ್ಯ ಆಗಿರಲಿಲ್ಲ. ಬಾಲಕಿಯನ್ನ ಯಾರೋ ಅಪಹರಿಸಿರುವ ಶಂಕೆ ವ್ಯಕ್ತಪಡಿಸಿ ಆಕೆಯ ತಾಯಿ ಕಡಬ ಪೊಲೀಸರಿಗೆ ದೂರು ನೀಡ್ತಾರೆ. ದೂರು ದಾಖಲಿಸಿಕೊಂಡಂತಹ ಪೊಲೀಸರು ತನಿಖೆ ನಡೆಸಿದಾಗ ಬಾಲಕಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಚೆನ್ನರಾಯಪಟ್ಟಣದ ದಿನೇಶ್ ಎಂಬ ಯುವಕನ ಪರಿಚಯ ಆಗಿದೆ. ಯುವಕ ಬಾಲಕಿಯನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಬಳಿಕ ಚೆನ್ನರಾಯಪಟ್ಟಣಕ್ಕೆ ಕರೆದೊಯ್ದ ಎನ್ನಲಾಗಿದೆ. ತನಿಖೆಯ ಮುಂದುವರಿದ ಭಾಗವಾಗಿ ಕಡಬ ಪೊಲೀಸರು ಆಗಸ್ಟ್ 23ರಂದು ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣ ತಾಲೂಕಿನ ಒಳಗೆರೆ ಸೋಮನಹಳ್ಳಿ ಪ್ರದೇಶದಲ್ಲಿ ಬಾಲಕಿಯನ್ನು ಪತ್ತೆ ಹಚ್ಚಿ ಠಾಣೆಗೆ ಕರೆತಂದಿದ್ದಾರೆ. ವಿಚಾರಣೆಯ ವೇಳೆ ಬಾಲಕಿ ನೀಡಿದ ಹೇಳಿಕೆಯ ಆಧಾರದ ಮೇಲೆ ಪ್ರಕರಣದ ಅಸಲಿ ವಿಚಾರ ಬೆಳಕಿಗೆ ಬಂದಿದೆ. ಬಾಲಕಿಯ ಹೇಳಿಕೆ ಹಾಗೂ ವೈದ್ಯಕೀಯ ಪರೀಕ್ಷೆಯ ವರದಿಯನ್ನ ಆಧರಿಸಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪದ ಹಿನ್ನೆಲೆಯಲ್ಲಿ ದಿನೇಶ್ ವಿರುದ್ಧ ಫೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಕಡಬ ಪೊಲೀಸರು ಪ್ರಕರಣ ಕುರಿತು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ನಾವು ಸಾಮಾಜಿಕ ಜಾಲತಾಣವನ್ನ ಬಳಕೆ ಮಾಡುವುದರಲ್ಲಿ ಯಾವ ರೀತಿಯ ವಿಚಾರಗಳು ಆಗುತ್ತೆ ಅನ್ನುವಂಥದ್ದಕ್ಕೆ ಈ ಒಂದು ಪ್ರಕರಣ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾರೋ ಒಬ್ಬರ ಪರಿಚಯ ಆಗುತ್ತೆ, ಅವರ ಜೊತೆ ಮಾತನಾಡ್ತಾರೆ, ಮನೆಯವರ ಹತ್ರನೇ ಸುಳ್ಳು ಹೇಳಿ ಮನೆಯಿಂದಲೇ ಪರಾರಿಯಾಗುವಂತಹ ಒಂದು ಮನಸ್ಥಿತಿಗೆ ಈಗಿನ ವಿದ್ಯಾರ್ಥಿಗಳು ಬರುವಂಥದ್ದು ಗಮನಿಸಿಕೊಳ್ಳಬೇಕು. ಎಲ್ಲೋ ವ್ಯಕ್ತಿ ಪರಿಚಯ ಆಗ್ತಾರೆ, ಮಾತನಾಡ್ತಾರೆ, ಬಣ್ಣ ಬಣ್ಣದ ಮಾತುಗಳನ್ನು ಹೇಳ್ತಾರೆ, ಅದಕ್ಕೆಲ್ಲದಕ್ಕೂ ಕೂಡ ನಾವು ಅದನ್ನು ಇದು ಮಾಡಿಕೊಂಡು ಹೋಗುವಂಥದ್ದು ಅಲ್ಲ. ಈಗ ಏನಾಯಿತು ಯಾಕಂತ ಹೇಳಿದ್ರೆ ಇವತ್ತು ಮೊಬೈಲನ್ನು ಬಳಕೆ ಮಾಡುವಂತಹ ವಿದ್ಯಾರ್ಥಿಗಳು ಇದನ್ನು ಗಮನಿಸಬೇಕು. ಈ ಸಣ್ಣ ಏಜಿನಲ್ಲಿ ಆಗುವಂತಹ ಕೆಲವೊಂದು ಅಟ್ರಾಕ್ಷನ್ಗಳಾಗಿರ್ಬೋದು ಅಥವಾ ಕೆಲವರ ಮಾತುಗಳಾಗಿರ್ಬೋದು, ಇದರಿಂದ ನಮ್ಮ ಜೀವನವನ್ನು ನಾವೇ ಹಾಳು ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಬರುತ್ತೆ. ಎಲ್ಲೋ ಇದ್ದಂತಹ ವ್ಯಕ್ತಿ ಮೆಸೇಜ್ ಮಾಡಿದ್ರು ಅನ್ನುವಂತಹ ಕಾರಣಕ್ಕೆ ಅಷ್ಟು ವರ್ಷ ಸಾಕಿ ಸಲಹಿದಂತಹ ತಂದೆ ತಾಯಿಯನ್ನು ಬಿಟ್ಟು ಹೋದಾಗ ಏನಾಯಿತು? ಇವೆಲ್ಲವನ್ನು ಕೂಡ ಇವತ್ತಿನ ವಿದ್ಯಾರ್ಥಿಗಳು ಗಮನಿಸಬೇಕು. ಯಾಕಂತ ಹೇಳಿದ್ರೆ ಏನೋ ನಿಜವಾದ ಪ್ರೀತಿಗಳಿದ್ರೆ ಓಕೆ, ಆದರೆ ಇಂತಹ ಘಟನೆಗಳು ಆದಾಗ ಆ ಮನೆಯವರಿಗೂ ಕೂಡ ಸಮಸ್ಯೆ ಆಗುತ್ತೆ, ಆ ವಿದ್ಯಾರ್ಥಿಯ ಭವಿಷ್ಯವೂ ಕೂಡ ಅಲ್ಲಿ ಹಾಳಾಗುತ್ತೆ ಅನ್ನುವಂಥದ್ದು. ಇಂತಹ ವಿಚಾರಗಳಲ್ಲೂ ಕೂಡ ಆದಷ್ಟು ಜಾಗರೂಕತೆಯಿಂದ ಇರಬೇಕಾದಂತಹ ಅಗತ್ಯತೆ ಇದೆ.